ಇತ್ತೀಚೆಗೆ ದೈಜಿವಳ್ನಲ್ಲಿ ಬಿತ್ತರಿಸಿದ್ದ ತೀರಾ ಬಡತನದಲ್ಲಿರುವ ಮಂಗಳೂರಿನ ಕದ್ರಿ ಶಿವಭಾಗ್ನ ಯಶೋಧ ಅವರ ನೋವಿಗೆ ಕದ್ರಿ ಕ್ರಿಕೆಟರ್ಸ್ ಕ್ಲಬ್ ರಿಜಿಸ್ಟರ್ ಆಸರೆ ಫ್ರೆಂಡ್ಸ್ ತಂಡ ಮಿಡಿದಿದ್ದು ನೆರವಿನ ಹಸ್ತವನ್ನ ನೀಡಿದ್ದಾರೆ. 3 ಹೊತ್ತಿನ ಊಟದ ವ್ಯವಸ್ಥೆಯನ್ನು ಕಲ್ಪಿಸುವ ಜೊತೆಗೆ ಮನೆಯ ಸುತ್ತಮುತ್ತ ಶುಚಿತ್ವ ಹಾಗೂ ಸಣ್ಣ ಪ್ರಮಾಣದ ಮನೆ ರಿಪೇರಿ ಕಾರ್ಯವನ್ನು ಕೂಡ ಯುವಕರ ತಂಡವೇ ನಡೆಸುವ ಮೂಲಕ ಮಾನವೀಯತೆಯನ್ನು ಪ್ರದರ್ಶನ ಮಾಡಿದ್ದಾರೆ. ಅದು ಅಲ್ಲದೆ ಕದ್ರಿ ಕ್ರಿಕೆಟರ್ಸ್ ತಂಡವು ಯಶೋಧ ಅವರ ವೈದ್ಯಕೀಯ ಚಿಕಿತ್ಸೆ ವೆಚ್ಚವನ್ನು ಕೂಡ ನೋಡಿಕೊಳ್ತಾ ಇದೆ. ಕದ್ರಿ ಕ್ರಿಕೆಟರ್ಸ್ ಕ್ಲಬ್ ಅಧ್ಯಕ್ಷ ಗೌರವ್ ಜೆ ಕದ್ರಿ ಹಾಗೂ ಆಸರೆ ಫ್ರೆಂಡ್ಸ್ ಅಧ್ಯಕ್ಷ ದಿನೇಶ್ ಕದ್ರಿ ಅವರು ಮುಂದಾಳತ್ವದಲ್ಲಿ ಇದೀಗ ಯಶೋಧ ಅವರಿಗೆ 3 ಹೊತ್ತಿನ ಊಟದ ವಿತರಣೆ ಆಗ್ತಾ ಇದೆ. ಇನ್ನು ಜಿಲ್ಲೆಯ ನಾನಾ ಭಾಗದಿಂದ ಜನರು ಈ ತಾಯಿಯ ನೆರವಿಗೆ ಮುಂದಾಗ್ತಾ ಇದ್ದಾರೆ. ಆದರೆ ತಾಯಿಗೆ ಮನೆಯಲ್ಲಿ ಯಾವುದೇ ರೀತಿಯ ಆಹಾರ ಪದಾರ್ಥಗಳನ್ನು ಮಾಡಿ ತಿನ್ನುವಂತಹ ಆರೋಗ್ಯ ಇಲ್ಲದ ಕಾರಣ ಯಾರೂ ಕೂಡ ಅವರಿಗೆ ಆಹಾರ ಪದಾರ್ಥಗಳನ್ನು ನೀಡದಂತೆ ಮನವಿಯನ್ನ ಮಾಡಲಾಗಿದೆ.